ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳ ಮರೆಯಬೇಡ ಎನ್ನುವ ಮಾತೊಂದಿದೆ. ಆದರೆ ಈ ಮಾತಿಗೆ ಅಪವಾದ ಎನ್ನುವಂತಹ ಪ್ರಕರಣಗಳೇ ಇಂದಿನ ಸಮಾಜದಲ್ಲಿ ಹೆಚ್ಚಾಗಿ ನಡೆಯುತ್ತಿವೆ. ವಯಸ್ಸಾದ ಹೆತ್ತವರನ್ನ ಮನೆಯಿಂದ ಹೊರಗೆ ಹಾಕುವುದು, ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಅಮಾನವೀಯ ಘಟನೆಗಳೇ ನಡೆಯುತ್ತಿವೆ. ಇಂತಹ ಸಮಾಜದ ನಡುವೆ ಇಲ್ಲೊಬ್ಬ ವ್ಯಕ್ತಿಯನ್ನ ನೀವು ನೋಡಬೇಕು. ಇಂದಿನ ಕಾಲದಲ್ಲೂ ಇಂಥವರು ಇರ್ತಾರಾ ಅಂತ ನೀವು ಮೂಗಿನ ಮೇಲೆ ಬೆರಳಿರ್ತೀರಿ. ಹಾಗಾದ್ರೆ ಯಾರವರು, ಏನವರ ಕತೆ, ಬನ್ನಿ ನೋಡೋಣ ಇಂದಿನ ಜನಮನ ಸಂಚಿಕೆ ಮಾಡರ್ನ್ ಶ್ರವಣಕುಮಾರ. ನಾನು ಭಾಗೀರಥಿ. ಇತ್ತೀಚಿನ ದಿನಗಳಲ್ಲಿ ತಾವು ಹೆತ್ತ ಮಕ್ಕಳು ತಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಅದೆಷ್ಟೋ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳೆಯುತ್ತಾರೆ. ಅದೆಷ್ಟೋ ಹಿರಿಯ ಜೀವಗಳು ಕೊನೆಗಾಲದಲ್ಲಿ ತಮ್ಮ ಮಕ್ಕಳನ್ನ ಕಾಣಬೇಕು ಎನ್ನುವ ಆಸೆಯೂ ಈಡೇರದೆ ಕೊನೆಯುಸಿರೆಳಿದ್ದಾರೆ. ಆದರೆ ನಾವೀಗ ಹೇಳ ಹೊರಟಿರುವ ವ್ಯಕ್ತಿಯ ತಾಯಿ ಮಾತ್ರ ಇಂತಹ ಮಗನನ್ನ ಪಡೆದ ನಾನು ಧನ್ಯ ಎಂದು ಹೇಳ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಹೇಳ್ತಾ ಇರೋ ಆ ವ್ಯಕ್ತಿ ಯಾರು, ನೀವೇ ನೋಡಿ. ಮಾತೃದೇವೋಭವ, ಪಿತೃದೇವೋಭವ, ತಾಯಿಯೇ ಮೊದಲ ಗುರು, ದೇವತೆ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಡುವವಳನ್ನ ಮರೆಯಬೇಡ. ಇದು ಹೆತ್ತವರ ಬಗ್ಗೆ ನಮ್ಮ ಸಮಾಜದಲ್ಲಿ ಕೇಳಿ ಬರುತ್ತಿರುವ ಮಾತುಗಳು. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಈ ಮಾತುಗಳೆಲ್ಲ ಅರ್ಥವನ್ನ ಕಳೆದುಕೊಂಡ ಉದಾಹರಣೆಗಳಿವೆ. ಇದು 21ನೇ ಶತಮಾನ. ವಯಸ್ಸಾದ ಹೆತ್ತ ತಂದೆ ತಾಯಿಗಳನ್ನ ನೋಡಿಕೊಳ್ಳದೆ ಅವರನ್ನ ವೃದ್ಧಾಶ್ರಮಗಳಿಗೆ ಸೇರಿಸುವುದು, ಅಲ್ಲಿಗೆ ತಮ್ಮ ಜವಾಬ್ದಾರಿ ಮುಗಿಯಿತು ಎಂದುಕೊಳ್ಳುವ ಅದೆಷ್ಟೋ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತಿವೆ. ಅನೇಕ ಮಕ್ಕಳು ತಂದೆ ತಾಯಿಯರನ್ನ ನೋಡಿಕೊಳ್ಳುವುದಿರಲಿ, ಫೋನ್ ಮಾಡಿ ಹೇಗಿದ್ದೀರಾ ಎಂದು ಕೇಳುವ ಸೌಜನ್ಯವೂ ಇಲ್ಲದವರು. ಪೋಷಕರ ಆರೋಗ್ಯದಲ್ಲಿ ಏರುಪೇರಾದ್ರಂತೂ ಕೇಳಲೇಬೇಡಿ. ವೃದ್ಧಾಶ್ರಮಕ್ಕೋ ಆಸ್ಪತ್ರೆಗೋ ಸೇರಿಸಿ ಕೈ ತೊಳೆದುಕೊಳ್ಳುತ್ತಾರೆ. ಈಗಿನ ಕಾಲದಲ್ಲಿ ಅವರ ಸೇವೆ ಮಾಡುವವರು ಸಿಗುವುದು ಬೆರಳೆಣಿಕೆಯಷ್ಟು ಜನರು ಮಾತ್ರ. ಹಣವಿದ್ರೆ ಜವಾಬ್ದಾರಿ ತೆಗೆದುಕೊಳ್ಳುವ ಗೋಜಿಗೆ ಮಕ್ಕಳು ಹೋಗುವುದಿಲ್ಲ. ಕೊನೆಗಾಲದಲ್ಲಿ ಮಕ್ಕಳಿಗೆ ತಿರಸ್ಕೃತರಾಗಿ ಅವರಿಂದ ತಾವು ನಿರೀಕ್ಷಿಸಿದ ಹಿಡಿ ಪ್ರೀತಿಯೂ ಸಿಗದೆ ಹೆತ್ತವರು ಕಣ್ಣೀರು ಮುಚ್ಚುತ್ತಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಈ ಎಲ್ಲಾ ಮಾತುಗಳಿಗೆ ತದ್ವಿರುದ್ಧ ಉದಾಹರಣೆಯಾಗಿ ನಿಲ್ಲುತ್ತಾರೆ. ಹೀಗೆ ಹಳೆಯ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ ತನ್ನ ತಾಯಿಯನ್ನ ಕೂರಿಸಿಕೊಂಡು ಓಡಾಡುತ್ತಿರುವ ಇವರ ಹೆಸರು ಕೃಷ್ಣಕುಮಾರ್. ಸ್ಕೂಟರ್ನಲ್ಲಿ ಮಗನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಧೈರ್ಯವಾಗಿ ಕೂತಿರುವ ಈಕೆ ಕೃಷ್ಣಕುಮಾರ್ ಅವರ ತಾಯಿ ಚೂಡರತ್ನ. ಇವರಿಬ್ಬರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ನಿವಾಸಿಗಳು. ಕೃಷ್ಣಕುಮಾರ್ ಅವರು ತನ್ನ ತಾಯಿಯ ಆಸೆಯನ್ನ ಪೂರೈಸುವ ಸಲುವಾಗಿ ತನಗೆ ಕೈತುಂಬಾ ಆದಾಯ ಕೊಡುವ ಕೆಲಸವನ್ನ ಬಿಟ್ಟು ಬಂದಿದ್ದಾರೆ. ಅಷ್ಟೇ ಆಗಿದ್ರೆ ಅದರಲ್ಲೇನೋ ವಿಶೇಷತೆ ಇಲ್ಲ ಎಂದುಕೊಳ್ಳಬಹುದಿತ್ತು. ಆದರೆ ಕೆಲಸ ಬಿಟ್ಟ ಬಳಿಕ ಆ ವ್ಯಕ್ತಿ ಮಾಡಿದ ಕೆಲಸ ಎಲ್ಲರನ್ನ ಮೂಕ ವಿಸ್ಮಿತರನ್ನಾಗಿಸಿದೆ. ನನ್ನ ಹೆಸರು ಕೃಷ್ಣಕುಮಾರ್ ಅಂತ, 39 ವರ್ಷ, ನನಗೆ ಮೈಸೂರವರು. ನಮ್ಮ ತಾಯಿ ಚೂಡಾರತ್ನ ಅಂತ, 70 ವರ್ಷ. ಇದೇನಂದರೆ ಇದು ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ. ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂದರೆ ಇದರ ಹಿಂದಿನ ಉದ್ದೇಶ, ನಾವು ನಮ್ಮ ತಂದೆ ತಾಯಿಗೆ ನಾನು ಏಕೈಕ ಸಂತಾನ, ಒಬ್ಬನೇ ಮಗ. ಬಟ್ ಆದರೂ ನಮ್ಮ ತಂದೆಗೆ ಹೆಣ್ಮಕ್ಳು ಕಂಡ್ರೆ ಇಷ್ಟ. ಹಾಗಾಗಿ ನಾನು ಗಂಡು ಸಂತಾನ ಅಲ್ಲ. ಹಾಗಾಗಿ ನಮ್ಮ ಜೊತೆ ನಮ್ಮ ಸೋದರದತ್ತೆರ ಮಕ್ಕಳು ಇವರೆಲ್ಲ ಇದ್ದರು. ಅಂದರೆ ಟೋಟಲ್ ನಮ್ಮ ತಾತ ಅಜ್ಜಿ ಎಲ್ಲ ಸೇರಿ ಒಂದು 10 ಜನ ಇದ್ದು. ನಮ್ಮ ಅಮ್ಮಂಗೆ ಏನಾಗೋದು ಅಂದರೆ ಈ ಟೈಮಲ್ಲಿ ಅವರ ಜೀವನದ 67 ವರ್ಷ ಕೇವಲ ನಮ್ಮ ತಂದೆ ಸೇವೆ ಮತ್ತು ನಮ್ಮಗಳ ಸೇವೆಲೇ ಅವರು ಕಾಲ ಕಳೆದುಬಿಟ್ರು. ಅಂದರೆ ಅವ್ರ ಜೀವನದ ಅಮೂಲ್ಯವಾದ ಸಮಯ ಬರೀ ಮನೆ ವಾರ್ತೆ ವಿಚಾರದಲ್ಲೇ ಕಳೆದೋಯ್ತು. ಅದಕ್ಕೆ ಸೀಮಿತರಾಗಿದ್ಬಿಟ್ರು. ಹೌದು, ಮೈಸೂರಿನ ಕೃಷ್ಣಕುಮಾರ್ ಇದೀಗ ಆಧುನಿಕ ಶ್ರವಣಕುಮಾರ ಎಂದೇ ಕರೆಸಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಾರಣ ಅವರು ಮಾಡುತ್ತಿರುವ ಕೆಲಸ. ಹೌದು, ತನ್ನ ತಾಯಿಯ ಮನದ ಇಚ್ಛೆಯನ್ನ ಪೂರೈಸುವ ಸಲುವಾಗಿ ತನಗೆ ಕೈ ತುಂಬಾ ಸಂಬಳ ತಂದುಕೊಡುತ್ತಿದ್ದ ಕೆಲಸವನ್ನ ಕೈಬಿಟ್ಟು ಬಂದಿದ್ದಾರೆ. ಮಾತೃ ಸೇವಾ ಸಂಕಲ್ಪ ಯಾತ್ರೆ ಎಂಬ ಹೆಸರಿನಲ್ಲಿ ತನ್ನ ತಾಯಿಗೆ ಇಡೀ ಭಾರತದ ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ಮಾಡಿಸುತ್ತಿದ್ದಾರೆ.
ಹೀಗೆ ಹಳೆಯ ಬಜಾಜ್ ಸ್ಕೂಟರ್ನಲ್ಲಿ ತನ್ನ ತಾಯಿಯನ್ನ ಕೂರಿಸಿಕೊಂಡು ತಿರುಗಾಡುತ್ತಿರುವ ಕೃಷ್ಣಕುಮಾರ್ ಅವರ ಹಿಂದೆ ಮಾತೃ ಸಂಕಲ್ಪ ಪೂರೈಕೆಯ ಉದ್ದೇಶವಿದೆ. ಹೌದು, ನಾವೆಲ್ಲರೂ ಶ್ರವಣಕುಮಾರನ ಕಥೆಯನ್ನ ಸಾಮಾನ್ಯವಾಗಿ ಕೇಳಿರುತ್ತೇವೆ. ಕೈಲಾಗದ ತಂದೆ ತಾಯಿಯನ್ನ ಹೆಗಲ ಮೇಲೆ ಹೊತ್ತೊಯ್ದು ಆತ ಅವರಿಗೆ ತೀರ್ಥಯಾತ್ರೆ ಮಾಡಿಸಿ ಸೇವೆ ಮಾಡಿದ ಎಂಬ ಕಥೆಯನ್ನ ಪೋಷಕರು, ಅಜ್ಜ ಅಜ್ಜಿ, ಶಿಕ್ಷಕರು ಹೇಳಿರುತ್ತಾರೆ. ಅದೇ ತೆರನಾದ ಕಥೆಯೊಂದು ಕೃಷ್ಣಕುಮಾರ್ ಅವರ ಮೂಲಕ ಆಧುನಿಕ ಗೆಜೆಟ್ ಯುಗದಲ್ಲೂ ಮರುಕಳಿಸಿದೆ. ಇದು ನಾನು ಜನವರಿ 16ನೇ ತಾರೀಕು ನಾವು ಪ್ರಾರಂಭ ಮಾಡೋದು. ಜನವರಿ 15 ಮಕರ ಸಂಕ್ರಾಂತಿ ಇತ್ತು, ಸೋಮವಾರ. ಮಂಗಳವಾರದಿಂದ ನಾವು ಪ್ರಯಾಣ ಆರಂಭ ಮಾಡಿದ್ವಿ. 2018ರ ಜನವರಿ 16ರಂದು ತಮ್ಮ ಯಾತ್ರೆಯನ್ನ ಆರಂಭಿಸಿರುವ ಈ ತಾಯಿ ಮಗ ಈಗಾಗಲೇ ಭಾರತದ ಬಹುಭಾಗವನ್ನ ಸುತ್ತಿದ್ದಾರೆ. ಇವರ ಭಾರತ ಪರ್ಯಟನೆಗೆ ಸಾಥ್ ನೀಡಿರುವುದು ಹಳೆಯ ಬಜಾಜ್ ಚೇತಕ್ ಸ್ಕೂಟರ್. ಮರೆಯಾಗುತ್ತಿದ್ದರೂ ಕೂಡ ಇಂದಿಗೂ ಜನಪ್ರಿಯತೆಯನ್ನ ಉಳಿಸಿಕೊಂಡಿರುವ ಬಜಾಜ್ ಚೇತಕ್ ಸ್ಕೂಟರ್ ಇವರಿಗೆ ಸಾರಥಿ. ಈ ಸ್ಕೂಟರ್ನ ಹಿಂದೆಯೂ ಒಂದು ಕಥೆ ಇದೆ. ಈ ಸ್ಕೂಟರ್ಗೆ ಈಗಾಗಲೇ 20 ವರ್ಷ ವಯಸ್ಸಾಗಿದೆ. ಅಂದ ಹಾಗೆ ಇದು ಇವರ ತಂದೆಯ ಸ್ಕೂಟರ್. ಈ ಸ್ಕೂಟರ್ ಅನ್ನ ಅವರು ಬಳಸಿಕೊಳ್ಳಲು ಕಾರಣವೂ ಇದೆ. ಇದು ತಂದೆಯವರು ಇಷ್ಟಪಟ್ಟು ತೆಗೆಸಿಕೊಂಡ ವಾಹನವಾಗಿದ್ದು, ಅದರಲ್ಲೇ ತೀರ್ಥಯಾತ್ರೆ ಮಾಡಿದ್ರೆ ತಾಯಿ ಮಾತ್ರವಲ್ಲ, ತಂದೆಯ ಆತ್ಮಕ್ಕೂ ಸಂತೋಷ ಸಿಗುತ್ತದೆ ಎಂಬುದು ಅವರ ಆಲೋಚನೆ. ಈ ಸ್ಕೂಟರ್ ಮೂಲಕ ಸಾಗುತ್ತಾ ಇದ್ರೆ ನಮ್ಮ ತಂದೆಗೆ ನಮ್ಮ ಜೊತೆಗಿದ್ದಾರೆ ಅಂತ ಫೀಲ್ ಆಗುತ್ತೆ ಎನ್ನುವುದು ಕೃಷ್ಣಕುಮಾರ್ ಅವರು ಹೇಳುವ ಮಾತು. ಸ್ಕೂಟರ್ ಏನು ಅಂದ್ರೆ ಅದು ನಮ್ಮ ತಂದೆ ಕೊಡಿಸಿರೋ ಸ್ಕೂಟ್ರು. ಏಕೆಂದರೆ ಅದು 20 ವರ್ಷದ ಹಳೆಯದು. ನಮ್ಮ ತಂದೆ ಇದ್ದಾಗ ನನಗೆ ಕೊಡಿಸಿ ಸ್ಕೂಟ್ರು. ಅದು ಸಾಕ್ಷಾತ್ ನಮ್ಮ ತಂದೆನೇ ನಮ್ಮ ಜೊತೆ ಇದ್ದಾರೆ ಅಂತ. ನಮ್ಮ ತಂದೆನೇ ನಮ್ಮ ಪಾಲಿಗೆ ನಮ್ಮ ಜೊತೆ ಇದ್ದಾರೆ. ನಮ್ಮ ತಂದೆನೇ ನಮ್ಮಿಬ್ಬರನ್ನು, ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಫೀಲಲ್ಲಿ. ಈ ಸ್ಕೂಟರ್ ಮೂಲಕ ಇವರಿಬ್ಬರು ಈಗಾಗಲೇ 29,000 ಕಿಲೋಮೀಟರ್ ಕ್ರಮಿಸಿ ದೇವಸ್ಥಾನಗಳ ದರ್ಶನ ಮಾಡಿದ್ದಾರೆ. ಸ್ಕೂಟರ್ನಲ್ಲೇ ದೇಶ ಪರ್ಯಟನೆಗೆ ಹೊರಟ ತಾಯಿ ಮಗ ತಮ್ಮೊಂದಿಗೆ ದೊಡ್ಡ ದೊಡ್ಡ ಲಗೇಜ್ ಅನ್ನ ಹೊತ್ತು ತಂದಿದ್ದಾರೆ. ಸಣ್ಣ ಸ್ಕೂಟರ್ನಲ್ಲಿ ತುಂಬಿಸಲು ಸಾಧ್ಯವಾದಷ್ಟು ಜತೆಗಿಟ್ಟುಕೊಂಡಿದ್ದಾರೆ. ಇಬ್ಬರ ಬಟ್ಟೆ, ಚಾಪೆ, ಬೆಡ್ಶೀಟ್, ಜರ್ಕಿನ್, ಹೆಲ್ಮೆಟ್ ಎಲ್ಲವೂ ಜೊತೆಗಿದೆ. ಸ್ಕೂಟರ್ ಹಳೆಯದಾದ್ರೂ ಅದರಲ್ಲಿ ಹಣ್ಣು, ಅಕ್ಕಿ, ಚಾಕು, ರೈನ್ ಕೋಟ್ ಮತ್ತಿತರ ವಸ್ತುಗಳನ್ನ ಇಟ್ಟುಕೊಳ್ಳಬಹುದು. ತಾಯಿಗೆ ಯಾವುದೇ ತೊಂದರೆಯಾಗದಂತೆ ಹೊತ್ತೊತ್ತಿಗೆ ಊಟ, ತಿಂಡಿ, ನಿದ್ದೆ ಎಲ್ಲವನ್ನ ಸಾಂಗವಾಗಿ ನೆರವೇರಿಸುತ್ತಿದ್ದಾರೆ ಮಗ. ಮಾತೃ ಸೇವಾ ಸಂಕಲ್ಪ ಹೆಸರಿನಲ್ಲಿ ಯಾತ್ರೆ ಆರಂಭಿಸಿದ ಇವರು ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರಗಳ ಎಲ್ಲಾ ದೇವಾಲಯಗಳನ್ನ ದರ್ಶನ ಮಾಡಿ ಬಂದಿದ್ದಾರೆ. ಒಂದು ಬಾರಿಗೆ ಬೆಂಗಳೂರಿಗೆ ವಾಪಸ್ಸಾಗುವಾಗ ಎಲ್ಲಿಯೂ ಸ್ಕೂಟರ್ ತೊಂದರೆ ಕೊಡಲಿಲ್ಲ. ಆದ್ರೆ 16,000 ಕಿಲೋಮೀಟರ್ ದೂರದ ನಂತರ ಪಂಚರ್ ಆಗಿತ್ತು. ಪ್ರವಾಸದ ಸಂದರ್ಭ ತಾಯಿ ಆಯಾಸಗೊಳ್ಳದಿರಲಿ ಎಂಬ ಕಾರಣದಿಂದ ಸೀಟ್ ಮೇಲೆ ದಿಂಬನ್ನ ಹಾಕಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಮಳೆಯಿಂದ ರಕ್ಷಿಸಿಕೊಳ್ಳಲು ರೈನ್ ಕೋಟ್, ಚಳಿಗೆ ಸ್ವೆಟರ್ ಇತ್ಯಾದಿಗಳಿವೆ. ಹಳೆಯ ಸ್ಕೂಟರ್ ಆದ್ರೂ ಒಂದು ದಿನವೂ ಸಮಸ್ಯೆ ನೀಡಿಲ್ಲ ಎಂಬುದು ಕೃಷ್ಣಕುಮಾರ್ ಅವರ ಹೆಮ್ಮೆಯ ನುಡಿ. ಫಸ್ಟು ನಾವೇನು ಮಾಡೋದು, ಕೇರಳ ಎಂಟ್ರಿ ಅದು. ಮೈಸೂರಿಂದ ನಂಜನಗೂಡು, ಗುಂಡ್ಲುಪೇಟೆ, ಊಟಿ ಮಾರ್ಗವಾಗಿ ಕೇರಳ ಎಂಟ್ರಿ ಅದು. ಹಾಗೆ ಮೇಟುಪಾಳ್ಯಂ ಆ ಕಡೆಯಿಂದ ಕೇರಳನೇ 2 ತಿಂಗಳಾಯಿತು. ಜನವರಿ ಮತ್ತು ಫೆಬ್ರವರಿ ಎಲ್ಲ ನಾವು ಕೇರಳದಲ್ಲೇ ನಮ್ಮದೇನು ಅಂದರೆ ಸುಮ್ಮನೆ ಮೇನ್ ರೋಡ್ ಹೋಗೋದು, ಮೇನ್ ರೋಡ್ ಬರೋದಲ್ಲ. ಎಲ್ಲ ಈ ಒಂದು ರಾಜ್ಯಕ್ಕೆ ಎಂಟ್ರಿ ಆದರೆ ಫುಲ್ ಸಮಗ್ರವಾಗಿ ನೋಡೋದು. ಆ ರಾಜ್ಯದ ಪ್ರತಿಯೊಂದು ಊರು, ಮೇನ್ ಪಟ್ಟಣಗಳು ಮತ್ತು ಒಂದು ಸಣ್ಣ ಪುಟ್ಟ ಹಳ್ಳಿನೂ ಕೂಡ ಎಲ್ಲ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ದ ಸ್ಟೇಟ್ ಎಲ್ಲ ಪ್ರತಿಯೊಂದು ಮೂಲೆ ಗಲ್ಲಿ ನೋಡಿಕೊಂಡು ಅಲ್ಲಿ ಜನಜೀವನ, ಅಲ್ಲಿನ ವೈವಿಧ್ಯತೆಗಳು, ಅಲ್ಲಿನ ಆಚಾರ ವಿಚಾರಗಳು, ಊಟೋಪಚಾರಗಳು, ಅಲ್ಲಿನ ಸಂಸ್ಕೃತಿ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಜೀವನಕ್ಕೆ ಏನೇನು ತಗೋಬೋದು ಅದನ್ನು ನಮ್ಮನ್ನು ನಾವು ಸುಧಾರಿಸ್ಕೊಂಡು, ಮತ್ತು ನಮ್ಮ ತಾಯಿನೂ ಇದೊಂದು ಸೇವಾ ಯಾತ್ರೆ ಆದ್ದರಿಂದ ಅವ್ರಿಗೂ ಎಲ್ಲನೂ ತೋರಿಸ್ತಾ ಈ ರೀತಿ ನಮ್ಮ ಯಾತ್ರೆ ಮುಂದುವರಿತು. 2 ತಿಂಗಳು ಅಲ್ಲೇ ಕೇರಳದಲ್ಲೇ ಆಯಿತು. ಜನವರಿ ಫೆಬ್ರವರಿ 2 ತಿಂಗಳಾಯಿತು. ಆಮೇಲೆ ತಮಿಳ್ನಾಡು ಎಂಟ್ರಿ ಅದು. ಟ್ರಿವೆಂಡ್ರಮ್ಮಿಂದ ನಾಗರ್ಕೋಯಿಲ್, ಕನ್ಯಾಕುಮಾರಿ. ತಮಿಳ್ನಾಡು 2 ತಿಂಗಳಾಯಿತು. 2 ತಿಂಗಳು ಮೇಲೇ ಆಯಿತು. ಆಮೇಲೆ ಮತ್ತೆ ಕರ್ನಾಟಕ ಬಂದು ಆಂಧ್ರ ಎಂಟ್ರಿ ಅದು. ಆಂಧ್ರ ಮತ್ತು ಆಮೇಲೆ ತೆಲಂಗಾಣ ಹೋದು. ಆಂಧ್ರನೂ ಅದು 1.25-2 ತಿಂಗಳಾಯಿತು. ಎಲ್ಲನೂ ನೋಡಬೇಕಲ್ಲ, ಹಾಗಾಗಿ ತೆಲಂಗಾಣ ಆದಮೇಲೆ ಮಹಾರಾಷ್ಟ್ರ ಎಂಟ್ರಿ ಅದು. ಮಹಾರಾಷ್ಟ್ರದಲ್ಲಿ ನಿಮ್ಗೆ ಅಪ್ ಟು ಭೀಮಾಶಂಕರು, ಮಹಾಬಲೇಶ್ವರು, ಕೃಷ್ಣೇಶ್ವರು, ಲಕ್ಷವಿನಾಯಕು, ಔರಂಗಾಬಾದು, ಅಜಂತ, ಎಲ್ಲೋರ, ಪೂನಾ, ಸತಾರಾ, ಸಾಂಗ್ಲಿ, ಸಜ್ಜನ್ಗಢ, ನರ್ಸೋಬಾವಾಡಿ, ಗಣೇಶ್ವಾಡಿ, ಕಾಗವಾಡ್, ನವಬಾಗ್,
ಕೊಲ್ಲಾಪುರ್, ಸೊಲ್ಲಾಪುರ್, ಪಂಡ್ರಾಪುರ್, ತುಳಜಾಪುರ್, ಗೋಂದಾವಲೆ ಪ್ರತಿಯೊಂದು ಊರಿನೂ ಹೋಗಿದ್ವಿ. ಪ್ರತಿಯೊಂದು ಗಲ್ಲಿ ಓಣಿ ಅಲ್ದು. ಆಮೇಲೆ ಗೋವಾಗೆ ಹೋದ್ವಿ. ಮಹಾರಾಷ್ಟ್ರದಿಂದ ಗೋವಾ ಹೋದವು. ಗೋವಾದಿಂದ ಈಗ ಮತ್ತೆ ನಮ್ಮ ಕರಾವಳಿ ಎಷ್ಟು, ಏಕೆಂದರೆ ನಾವೆಲ್ಲ ನಿಜವಾಗ್ಲೂ ನಮ್ಮ ಭಾಗ್ಯ ಕರ್ನಾಟಕ, ಇಷ್ಟು ಉದ್ದದ ಕರಾವಳಿ ಇದೆ, ಎಷ್ಟು ಚೆನ್ನಾಗಿದೆ. ಒಂಥರ ಏನು ನಯನ ಮನೋಹರವಾದ ಬೀಚ್ಗಳು ಮತ್ತು ಆ ಇಳಿ ಸಂಜೆಗಳು, ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ತುಂಬ ಸ್ಥಳಗಳಿದೆ ನೋಡುವಂಥದ್ದು. ಅದ್ಭುತವಾದ ದೇವಸ್ಥಾನಗಳಿದೆ. ಎಲ್ಲೋದ್ರೂ ಆ ಜನಗಳ ಒಂದು ಸಂಸ್ಕೃತಿ ಚೆನ್ನಾಗಿದೆ. ಇಲ್ಲಿ ಆ ಡೊಮೆಸ್ಟಿಸಿಟಿ, ಇಲ್ಲಿ ಹೋದರೂ ಎಲ್ಲ ಅವ್ರವ್ರ ಮನೆಗಳಲ್ಲೇ ಉಳಿಸ್ಕೋತಾರೆ. ಅಲ್ಲೇ ಊಟ ತಿಂಡಿ ಊಟೋಪಚಾರ ಎಲ್ಲ ಮಾಡ್ತಾರೆ. ಈಗ ಬೇರೆ ಮಹಾನಗರಗಳ ಥರ ಲಾಡ್ಜು ಇನ್ನೊಂದು ಅಥವಾ ಅರೇಂಜ್ ಮಾಡ್ತೀನಿ ಆ ಥರ ಅನ್ನಲ್ಲ. ಎಲ್ಲ ಡೊಮೆಸ್ಟಿಸಿಟಿ, ಅಲ್ಲೇ ಇರಿ ಅಂತಾರೆ. ಅವ್ರ ಮನೆಗಳಲ್ಲೇ ಉಳಿಸ್ಕೊಂಡು ನಮಗೆಲ್ಲ ಊಟೋಪಚಾರಗಳು ನೋಡಿಕೊಂಡು ಉಳಿದು ಹೋಗಿ ಅನ್ನೋ ಒಂದು ಪರಿಪಾಠ ಇದೆ ಈ ಕಡೆ ಎಲ್ಲ. ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಅಂದ ಹಾಗೆ ಆಧುನಿಕ ಶ್ರವಣಕುಮಾರ ಕೃಷ್ಣಕುಮಾರ್ ಅವರ ಮಾತೃ ಸೇವಾ ಸಂಕಲ್ಪ ಯಾತ್ರೆಯ ಉದ್ದೇಶದ ಹಿಂದಿರುವುದು ಒಂದು ಘಟನೆ. ಆ ಘಟನೆ ಕೃಷ್ಣಕುಮಾರ್ ಅವರ ಮನಸ್ಸನ್ನ ಸಂಪೂರ್ಣವಾಗಿ ಬದಲಿಸಿಬಿಟ್ಟಿತು. ಹಾಗಾದ್ರೆ ಏನದು ಘಟನೆ ಹೇಳ್ತೀವಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಆಧುನಿಕ ಶ್ರವಣಕುಮಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾರು 1 ವರ್ಷದ ಹಿಂದೆ ಕೃಷ್ಣಕುಮಾರ್ ಅವರು ಹೀಗಿರಲಿಲ್ಲ. ಎಲ್ಲರಂತೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ರು. ಕೈತುಂಬಾ ಸಂಬಳವೂ ಬರ್ತಿತ್ತು. ಹೀಗಿರುವ ಸಂದರ್ಭದಲ್ಲಿ ತಾಯಿಯ ಜೊತೆಗೆ ಒಂದು ದಿನ ನಡೆದ ಮಾತುಕತೆಯು ಕೃಷ್ಣಕುಮಾರ್ ಅವರ ಜೀವನದ ದಿಕ್ಕನ್ನೇ ಬದಲಿಸಿಬಿಟ್ಟಿತು. ಹಾಗಾದ್ರೆ ಆ ಘಟನೆ ಏನು, ಅಲ್ಲಿ ನಡೆದ ಮಾತುಕತೆಯಾದ್ರೂ ಏನು ಅನ್ನೋ ಕುತೂಹಲ ನಿಮ್ಗಿದ್ರೆ ಉತ್ತರ ಇಲ್ಲಿದೆ. ಅದು ಸುಮಾರು 1 ವರ್ಷದ ಹಿಂದಿನ ಮಾತು. ಕೃಷ್ಣಕುಮಾರ್ ಅವರು ಎಲ್ಲರಂತೆ ಉದ್ಯೋಗದಲ್ಲಿದ್ರು. ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರ ತಂದೆ ದಕ್ಷಿಣಾಮೂರ್ತಿ, ತಾಯಿ ಚೂಡರತ್ನ. ದಂಪತಿಗೆ ಕೃಷ್ಣಮೂರ್ತಿ ಒಬ್ಬನೇ ಮಗ. ವಿದ್ಯಾಭ್ಯಾಸಗಳನ್ನೆಲ್ಲ ಪೂರೈಸಿ ಇವರು ಬೆಂಗಳೂರಿನಲ್ಲಿ ಉದ್ಯೋಗಕ್ಕೆ ಸೇರಿದ್ರು. ಕಾರ್ಪೊರೇಟ್ ಕಂಪನಿಯಲ್ಲಿ ಕೈತುಂಬಾ ಸಂಬಳ ತರುವ ಕೆಲಸವೂ ಸಿಕ್ಕಿತ್ತು. ಈ ನಡುವೆ ಸುಮಾರು 4 ವರ್ಷಗಳ ಹಿಂದೆ ಕೃಷ್ಣಕುಮಾರ್ ಅವರ ತಂದೆ ದಕ್ಷಿಣಾಮೂರ್ತಿ ಸಾವನ್ನಪ್ಪಿದ್ರು. ಹೀಗಾಗಿ ತಾಯಿಯನ್ನ ಬೆಂಗಳೂರಿಗೆ ಕರೆದೊಯ್ದು ಅಲ್ಲೇ ಚೆನ್ನಾಗಿ ನೋಡಿಕೊಂಡಿದ್ರು. ಇನ್ನು ಉದ್ಯೋಗದಲ್ಲಿದ್ದ ಕೃಷ್ಣಕುಮಾರ್ ಪ್ರತಿ ವೀಕೆಂಡ್ ಫ್ರೆಂಡ್ಸ್ ಜೊತೆಗೆ ಸುತ್ತಾಡ್ತಿದ್ರು. ದೇಶವಿಡೀ ಸುತ್ತುವ ಹವ್ಯಾಸ ಹೊಂದಿದ್ದ ಕೃಷ್ಣಕುಮಾರ್ ಭಾರತದ ಬಹುಭಾಗವನ್ನ ಅದಾಗಲೇ ಸುತ್ತಿದ್ರು. ನಮ್ಮ ತಂದೆಯವರು ಈಗ 4 ವರ್ಷದ ಹಿಂದೆ ಅವರು ಸ್ವರ್ಗಸ್ಥರಾದರು. ನಾನೇನು ಮಾಡ್ತಿದ್ದೆ, ನಾನು ಬ್ರಹ್ಮಚಾರಿ. ಹಾಗಾಗಿ ನಾನು ಬೆಂಗಳೂರಲ್ಲಿ ಐ ವಾಸ್ ಎ ಕಾರ್ಪೊರೇಟ್ ಟೀಮ್ ಲೀಡರ್, ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಈಗ ನಮ್ಮ ತಂದೆಯವರು ಹೋದ್ಮೇಲೆ ನಮ್ಮಮ್ಮ ಒಬ್ಬರೇ ಆಗಿಬಿಡ್ತಾರೆ ಅಂತಂದ್ಬಿಟ್ಟು, ಏಕೆಂದರೆ ಯಾವುದೇ ಒಂದು ಇವತ್ತಿನವ್ರಿಗೆ ಒಂದು ಭಾವನಾತ್ಮಕವಾದ ಭದ್ರತೆ ಇತ್ತು ನಮ್ಮ ತಂದೆ ಕಡೆಯಿಂದ. ಅವ್ರು ಇಲ್ಲ ಹೋದಾಗ ಅವ್ರು ಒಬ್ಬರೇ ಆಗಿಬಿಡ್ತಾರಲ್ಲ. ಹಾಗಾಗಿ ನಾನೇನು ಮಾಡ್ತಾಯಿದ್ದೆ, ವಾರಕ್ಕೆ ಒಂದು 4 ಸರಿ 5 ಸರಿ ಕೆಲವೊಮ್ಮೆ ನಿತ್ಯ ಬಂದು ಹೋಗ್ತಾಯಿದ್ದೆ. ಹೋಗ್ಬೇಕಾದ್ರೆ ಇದೇ ಥರ ಒಂದಿನ, ಏಕೆಂದರೆ ನಾನು ಮಾರ್ಕೆಟಿಂಗಲ್ಲಿದ್ದರಿಂದ ನನಗೆ ವೀಕೆಂಡ್ಸು ಇನ್ನೊಂದು ಬಂತಂದರೆ ನಾನೇನು ಮಾಡ್ತಿದ್ದೆ, ನನ್ನ ಸಮಾನ ಮನಸ್ಕರ ಜೊತೆ ಸೇರಿ ಹೋಗಿ ಅಕ್ಕಪಕ್ಕದ ರಾಜ್ಯಗಳು ಎಷ್ಟೋ ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ಹೀಗಿರುವ ಸಂದರ್ಭದಲ್ಲಿ ಒಂದು ದಿನ ಅಮ್ಮ, ನೀನು ಯಾವೆಲ್ಲ ಸ್ಥಳಗಳನ್ನ ನೋಡಿದ್ಯಾ ಎಂದು ಕೇಳಿದ್ರು. ಆ ಸಂದರ್ಭ ತಾಯಿಯು, ಅಯ್ಯೋ ನಾನು ಬೇಲೂರು ಹಳೆಬೀಡನ್ನೇ ನೋಡಿಲ್ಲ ಎಂದು ಹೇಳಿದ್ರು. ತಾಯಿಯಿಂದ ಬಂದ ಈ ಮಾತು ಕೃಷ್ಣಕುಮಾರ್ ಅವರ ಮನಸ್ಸನ್ನ ತಟ್ಟಿತು. ನಮ್ಮ ತಾಯಿನ ಇದೇ ಥರ ವಿಚಾರವಾಗಿ ಕೇಳ್ತಾ ಇದ್ದೆ, ಅಮ್ಮ ನೀನು ಇದೆಲ್ಲ ನೋಡಿದ್ಯಾ, ಇಂತಿಂಥ ಜಾಗ? ಅಯ್ಯೋ ನಾನು ಬೇಲೂರು ಹಳೆಬೀಡೇ ನೋಡಿಲ್ಲ ಕಣಪ್ಪ. ಬೇಲೂರು ಹಳೆಬೀಡು ಅನ್ನೋದು ನಮ್ಮ ಊರಿನ, ನಾವು ಹುಟ್ಟು ಬೆಳೆದಿರೋ ಊರು ಮೈಸೂರು, ಅಲ್ಲಿಂದ ಕೇವಲ ಒಂದು 125 ಕಿಲೋಮೀಟರ್ ದೂರದಲ್ಲಿದೆ. ಅದು ವಿಶ್ವಪ್ರಸಿದ್ಧವಾದ ಜಾಗ. ಅದು ನಿಮ್ಗೆ ಅಲ್ಲಿನ ಒಂದು ಶಿಲ್ಪಕಲೆ, ಆ ಕಲಾ ವೈಭವ, ಅಲ್ಲಿನ ಕುಸರಿ ಕೆಲಸ, ಇದೆಲ್ಲ ವಿಶ್ವಪ್ರಸಿದ್ಧ. ಎಷ್ಟೋ ದೇಶ ವಿದೇಶಗಳು ಬಂದು ನೋಡ್ಕೊಂಡು ಹೋಗ್ತಾರೆ. ಅಯ್ಯೋ ಇಂಥದ್ದು ಜಾಗನೇ ಅಂದರೆ ಇಷ್ಟು ಹತ್ತಿರದಲ್ಲಿರೋದನ್ನೇ ನಮ್ಮಮ್ಮ ನೋಡೋಕ್ಕಾಗಿಲ್ವಲ್ಲ ಅಂತ ನನಗೆ ಬೇಜಾರಾಗಿ ಅವತ್ತೇ ಸಂಕಲ್ಪ ಮಾಡಿದೆ ನಾನು. ಅಮ್ಮ, ನಿನಗೆ ಬೇಲೂರು ಹಳೆಬೀಡು ಒಂದೇ ಅಲ್ಲ, ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಿಮಗೆಲ್ಲ ಕ್ಷೇತ್ರಗಳನ್ನ ತೋರಿಸ್ಕೊಡ್ತೀನಿ ಅಮ್ಮ ಅಂತ ಸಂಕಲ್ಪ ಮಾಡಿ ಕಾರ್ಯಪ್ರವೃತ್ತ. ಎಷ್ಟು ದಿನ ನಮ್ಮ ತಾಯಂದರು ಹೆಣ್ಣು ಮಕ್ಕಳುಗಳು ಕೇವಲ ಅಡುಗೆ ಮನೇಲೆ ಬಿಳಿ ಗೋಡೆ ನೋಡ್ಕೊಂಡಿರ್ಬೇಕು, ಅವರು ಬಣ್ಣದ ಜಗತ್ತನ್ನ ನೋಡಲಿ. ಏನು ಇವತ್ತು ಅವರ 67 ವರ್ಷ ಏನು ಕೊರತೆ ಆಗಿತ್ತು ಅದನ್ನು ಒಬ್ಬ ಮಗನಾಗಿ ನಾನು ಪ್ರಾಮಾಣಿಕವಾಗಿ ತುಂಬಿಕೊಡ್ತಾ ಇದ್ದೆ. ಯಾಕಂದ್ರೆ ತನ್ನ ತಾಯಿಯು ತಮ್ಮ ಜೀವಮಾನದ ಮುಕ್ಕಾಲು ಭಾಗವನ್ನ ತನ್ನ ಪತಿ, ಕುಟುಂಬಿಕರ ಸೇವೆಯಲ್ಲೇ ಕಳೆದಿದ್ರು. ಅದನ್ನ ಬಿಟ್ಟು ಜೀವನದಲ್ಲಿ ಬೇರೆ ಏನೂ ಕೂಡ ಸಂತೋಷದಾಯಕ ಕ್ಷಣಗಳೇ ಇರಲಿಲ್ಲ.
ಇದರಿಂದ ನೊಂದುಕೊಂಡ ಕೃಷ್ಣಕುಮಾರ್ ತನ್ನ ತಾಯಿಗೆ ಭಾರತ ದರ್ಶನ ಮಾಡುವ ಸಂಕಲ್ಪವನ್ನ ಮಾಡಿದ್ರು. ತಾಯಿಯ ಈ ಕನವರಿಕೆ ಇಡೀ ದೇಶವನ್ನೇ ಆಕೆಗೆ ತೋರಿಸಬೇಕೆಂಬ ಹಠಕ್ಕೆ ಕಾರಣವಾಯಿತು. ಅಂತೆ ಕೆಲಸಕ್ಕೆ ರಾಜೀನಾಮೆ ನೀಡಿ ತಮ್ಮ ತಾಯಿಯ ಮಾತೃ ಸೇವಾ ಸಂಕಲ್ಪ ಯಾತ್ರೆಗೆ ಮುಂದಡಿ ಇಟ್ಟರು. ತಮ್ಮ ತಂದೆಯವರು ಕೊಡಿಸಿದ್ದ ಸ್ಕೂಟರೇ ಯಾತ್ರೆಗೆ ಸಾರಥಿಯಾಯಿತು. ಜನವರಿ 16ರಂದು ತಾಯಿ ಮಗ ಇಬ್ಬರು ಮೈಸೂರಿನ ತಮ್ಮ ಮನೆಯನ್ನ ಬಿಟ್ರು. ಕೇರಳದ ಮೂಲಕ ಆರಂಭಗೊಂಡ ಯಾತ್ರೆ ಇದೀಗ 10 ತಿಂಗಳುಗಳನ್ನ ಪೂರೈಸಿದೆ. ಕೃಷ್ಣಕುಮಾರ್ ಅವರು ದಕ್ಷಿಣ ವಿಂಧ್ಯ ಭಾಗದಲ್ಲಿನ ಬಹುತೇಕ ಎಲ್ಲ ರಾಜ್ಯಗಳ ಪುಣ್ಯ ಕ್ಷೇತ್ರಗಳಿಗೆ ಕರೆದೊಯ್ದು ತೋರಿಸಿದ್ದಾರೆ. ಇದೇ ವೇಳೆ ಆಶ್ರಯಕ್ಕಾಗಿ ಯಾವುದೇ ಹೋಟೆಲ್ ಅಥವಾ ವಸತಿ ಗೃಹದಲ್ಲಿ ಉಳಿಯದೆ ಮಠಗಳು, ದೇವಸ್ಥಾನಗಳಲ್ಲಿ ಉಳಿದುಕೊಳ್ಳುವ ಮೂಲಕ ತೀರ್ಥಯಾತ್ರೆ ಪೂರ್ಣಗೊಳಿಸಿದ್ದಾರೆ. ಕಳೆದ ಜನವರಿ 16ರಂದು ತಂದೆ ಬಳಸುತ್ತಿದ್ದ ಬಜಾಜ್ ಸ್ಕೂಟರ್ನಲ್ಲಿ ತಾಯಿಯನ್ನ ಕೂರಿಸಿಕೊಂಡು ದೇಶ ಸುತ್ತಾಡಲು ಹೊರಟರು. ಈಗಾಗಲೇ ತಾಯಿ ಮತ್ತು ಮಗ ಮೈಸೂರಿನಿಂದ ಹೊರಟು ನಂಜನಗೂಡು, ಊಟಿ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ, ತೆಲಂಗಾಣ, ಗೋವಾ ಮುಂತಾದೆಡೆಗೆ ಪ್ರೇಕ್ಷಣೀಯ ಸ್ಥಳ, ಧಾರ್ಮಿಕ ಮಂದಿರಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಈಗಾಗಲೇ ಹಲವು ರಾಜ್ಯಗಳನ್ನ ತಾಯಿ ಮಗ ಸುತ್ತಿ ಸಾಕಷ್ಟು ಪುಣ್ಯ ಕ್ಷೇತ್ರಗಳನ್ನ, ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿದ್ದಾರೆ. ಈ ದೇಶ ಸುತ್ತುವ ಕಾರ್ಯವು ಕೃಷ್ಣಕುಮಾರ್ ತಾಯಿ ಚೂಡಾರತ್ನ ಅವರಿಗೆ ಹಳೆಯ ಗೆಳತಿಯರನ್ನ ಭೇಟಿ ಮಾಡುವ ಅವಕಾಶವನ್ನು ಒದಗಿಸಿದೆ. ಈಗಾಗಲೇ 10 ತಿಂಗಳ ಮಾತೃ ಸಂಕಲ್ಪ ಯಾತ್ರೆಯನ್ನ ಆರಂಭಿಸಿರುವ ತಾಯಿ ಮಗ ನೂರಾರು ಪ್ರವಾಸಿ ತಾಣಗಳನ್ನ ಸಂದರ್ಶಿಸಿದ್ದಾರೆ. ಅವರ ಈ ಯಾತ್ರೆ ಎಷ್ಟು ದಿನಗಳ ಕಾಲ ನಡೆಯುತ್ತದೆ ಎಂಬುದನ್ನ ಈಗಲೇ ನಿರ್ಧರಿಸಿಲ್ಲ. ಇಡೀ ದೇಶ ಸುತ್ತಲೂ ಬೇಕಾದಷ್ಟು ಹಣವನ್ನ ತನ್ನ ಉದ್ಯೋಗದಿಂದ ಸಂಗ್ರಹಿಸಿಟ್ಟುಕೊಂಡಿದ್ದೇನೆ ಎನ್ನುವ ಕೃಷ್ಣಕುಮಾರ್ ಅವರು ಸ್ನೇಹಿತನ ಮನೆ, ಆಶ್ರಮ, ದೇವಾಲಯಗಳಲ್ಲಿ ವಾಸ್ತವ್ಯ ಹೂಡುತ್ತಾರೆ. ಅಲ್ಲೇ ಊಟ ಮಾಡುತ್ತಾರೆ. ಹೋಟೆಲ್ನಲ್ಲಿ ಯಾವುದೇ ಕಾರಣಕ್ಕೂ ಊಟ ಸೇವಿಸುವುದಿಲ್ಲ. ಅನಿವಾರ್ಯವಾದರೆ ಸ್ವತಃ ಅಡುಗೆ ಮಾಡಿಕೊಳ್ಳುವುದು ಇದೆ. ನಾನು 13 ವರ್ಷ ಐ ವಾಸ್ ಎ ಕಾರ್ಪೊರೇಟ್ ಟೀಮ್ ಲೀಡರ್. ಒಂದು ಕಂಪನಿಲಿ, ಬೆಂಗಳೂರಿನ ಒಂದು ಕಂಪನಿಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ 13 ವರ್ಷ ನಾನು ದುಡಿದಿದ್ದೀನಿ. ನಮ್ಮ ಜೀವನಕ್ಕೆ ಅಂದರೆ ನನ್ನ ಮತ್ತು ನಮ್ಮ ತಾಯಿಯ ಮುಂದಿನ ಭವಿಷ್ಯಕ್ಕೆ ಏನು ಬೇಕೋ, ಅಂದರೆ ಸರಳವಾದ ಪದ್ಧತಿಲಿ ಸರಳವಾಗಿ ನಾವು ಬದುಕೋಕ್ಕೆ ಏನು ಬೇಕೋ ಅಷ್ಟು ದುಡ್ಡನ್ನು ಮಾಡಿಟ್ಕೊಂಡಿದ್ದೀನಿ. ನಾನು ಮಾಡಿಟ್ಕೊಂಡು ಆ ಬಡ್ಡಿ ದುಡ್ಡನ್ನು ಅದನ್ನು ನಮ್ಮ ತಾಯಿ ಹೆಸರಲ್ಲೇ ಇಟ್ಟಿದ್ದೀನಿ. ಆ ಬಡ್ಡಿ ದುಡ್ಡಲ್ಲಿ ನಾನು ಎಂಜಾಯ್ ಮಾಡಿ ದೇ ಫೀಲ್ ಹ್ಯಾಪಿ. ಡೆಫಿನೆಟ್ಲಿ ಯಾರೇ ಆಗಲಿ, ಈಗ ಎಲ್ಲ ಕಡೆ ನಮಗೇನಾಗಿದೆ, ಒಂದು ಈ ವಿಚಾರದಲ್ಲಿ ಎಲ್ಲ ಜನಗಳ ಪ್ರೀತಿ, ವಿಶ್ವಾಸ, ಸ್ವಾಗತ ಸಿಗ್ತಾ ಇದೆ. ನಮಗೆಲ್ಲೂ ಯಾವುದೇ ರೀತಿ ಮುಖಭಂಗ ಆಗಿಲ್ಲ. ಹಾಗಾಗಿ ನೋಡಿ, ಇದು 11ನೇ ತಿಂಗಳು ನಾವು ಜನವರಿ ಬಿಟ್ಟಿರೋದು. ಇನ್ನೇನು ಒಂದು ತಿಂಗಳು ಕಳೆದ್ರೆ 1 ವರ್ಷ ಆಗೋಗುತ್ತೆ. ಎಲ್ಲೂ ನಮ್ಗೆ ಆ ಥರದ್ದು ಒಂದು ನೆಗೆಟಿವಿಟಿಯಾಗಿ ಒಂದಿದೆ. ಎಲ್ಲಿ ಹೋದರೂ ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾನು ಮಾಡೋ ಕೆಲಸನ ಗುರುತಿಸಿ ನನ್ನನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ. ಅದೇ ನಮಗೊಂದು ಬಲ. ಅದು ಇನ್ನೂ ಹೆಚ್ಚು ಹುರುಪು, ಉತ್ಸಾಹದಿಂದ ನಾನು ನಮ್ಮ ತಾಯಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ನೆಕ್ಸ್ಟು ಈಗ ಮಂಗಳೂರು ಬಂದಿದ್ದೀವಿ. ಈಗ ನೆನ್ನೆ ರಾತ್ರಿ ಬಂದು ಇವತ್ತು ಈಗ ಕುದ್ರೋಳಿ ಮತ್ತು ಮಂಗಳಾದೇವಿ ಮತ್ತು ಕದ್ರಿ ಮಂಜುನಾಥ ಮತ್ತು ಶರವು ಇದೆಲ್ಲ ನೋಡ್ಕೊಂಡು, ಅಂದರೆ ನಾವೇನು ಮಾಡ್ತೀವಿ ಅಂದರೆ ಯಾವುದೇ ಊರುಗಳಿಗೆ ಹೋದ್ರೂ ಇದ್ದು ಅನುಭವಿಸಿ ಹೋಗೋದು. ಸುಮ್ಮನೆ ಮೇನ್ ರೋಡ್ ಹೋಗೋದು, ಮೇನ್ ರೋಡ್ ಬರೋದು, ಅಥವಾ ನೋಡೋದು, ಸುಮ್ಮನೆ ಶಾಸ್ತ್ರಕ್ಕೆ ನೋಡ್ಕೊಂಡು ಹೋಗೋದಲ್ಲ. ನಮ್ಗೆ ಅಲ್ಲಿದ್ದು ಅನುಭವಿಸಿ ಎಲ್ಲ ವಿಚಾರನೂ ತಿಳ್ಕೊಂಡು ನಮಗೆ ತೃಪ್ತಿ ಆದಮೇಲೆ, ಅಮ್ಮ ನಿಂಗೆ ತೃಪ್ತಿ ಆಯಿತಾ, ಇವರು ಮುಂದಕ್ಕೆ ಹೋಗೋಣ ಅಂತ ಕೇಳ್ಕೊಂಡು ಹೋಗು. ಯಾಕೆಂದರೆ ನನಗೇನಿಲ್ಲ, ಈಗ ನಾನು ಫುಲ್ ಟೈಮ್ ನಮ್ಮ ಮಾತೃ ಸೇವೆಗೆ ಸೀಮಿತನಾಗಿದ್ಬಿಟ್ಟು ನಾನು ಯಾವುದೇ ಒಂದು ಕಾರ್ಯಭಾರ ಇಲ್ಲ. ಈಗ ನನ್ನ ಕೆಲಸದ ಒತ್ತಡ ಇಲ್ಲ. ರಿಸೈನ್ ಮಾಡಿದ್ದೀನಿ. ಜನವರಿ 14 ನಾನು ರಿಸೈನ್ ಮಾಡಿ ಈಗ ಸಂಪೂರ್ಣವಾಗಿ ನಮ್ಮ ತಾಯಿಗೆ ನನ್ನ ಮುಂದಿನ ಜೀವನನ ಮೀಸಲಿಟ್ಟು ಅವರಿಗೆ ಸಮರ್ಪಣೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಮ್ಗೆ ಯಾವುದೇ ಆತರ ಇಲ್ಲ. ಇನ್ನು ಈ ಯಾತ್ರೆಯು ಚೂಡರತ್ನ ಅವರಿಗೆ ಹಳೆಯ ಸ್ನೇಹಿತರನ್ನ ಕೂಡ ಮತ್ತೆ ದೊರಕಿಸಿಕೊಟ್ಟಿದೆ. ಈ ಪರ್ಯಟನಾ ಯಾತ್ರೆಯ ಮೂಲಕ ಚೂಡರತ್ನರವರು ಮೈಸೂರಿನಲ್ಲಿ ಹಿಂದಿ ಶಿಕ್ಷಕ್ ತರಬೇತಿ ಪಡೆಯುತ್ತಿದ್ದಾಗ ಗೆಳತಿಯಾಗಿದ್ದ ಸಾಗರದ ಚಂದ್ರಮತಿ ಅವರನ್ನ 50 ವರ್ಷದ ಬಳಿಕ ಮತ್ತೆ ಭೇಟಿಯಾಗಿದ್ದಾರೆ. ಇನ್ನೋರ್ವ ಗೆಳತಿ ವಿಟ್ಲ ಕಜ್ಜಿಯ ವಿಜಯಲಕ್ಷ್ಮಿ ಅವರ ವಿಳಾಸವನ್ನ ಪತ್ತೆ ಹಚ್ಚಲಾಗಿದ್ದು ಶೀಘ್ರದಲ್ಲಿ ಭೇಟಿಯಾಗುವ ಇರಾದೆಯನ್ನ ಹೊಂದಿದ್ದಾರೆ. ಮನೆಯಾಚೆಯ ಪ್ರಪಂಚವೇ ತಿಳಿದಿರದ ನನಗೆ ದೇಶವನ್ನೇ ತೋರಿಸುತ್ತಿರುವ ಮಗನ ಬಗ್ಗೆ ಹೆಮ್ಮೆಯಾಗ್ತಿದೆ. ಮಗನೊಂದಿಗೆ ಭಾರತ ಯಾತ್ರೆ ಮಾಡಲು ಖುಷಿಯಾಗ್ತಿದೆ. ದೇಶ ಇಷ್ಟೊಂದು ಸುಂದರವಾಗಿದೆ ಎಂದು ಈ ಇಳಿ ವಯಸ್ಸಿನಲ್ಲಾದ್ರೂ ತಿಳಿದುಕೊಳ್ಳಲು ಮಗನಿಂದ ಸಾಧ್ಯವಾಯಿತು. ನನ್ನನ್ನ ತಿರುಗಾಡಿಸುತ್ತಿರುವುದು ಮಾತ್ರವಲ್ಲ, ನನ್ನ ಗೆಳತಿಯರನ್ನ ಭೇಟಿ ಮಾಡಿಸುತ್ತಿದ್ದಾನೆ. ಜೀವನದಲ್ಲಿ ಇದಕ್ಕಿಂತ ಸಂತೋಷ ಬೇರ್ಯಾವುದೂ ಇಲ್ಲ ಎಂದು ಮಗನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಚೂಡರತ್ನರವರು. ನನ್ನ ಹೆಸರು ಚೂಡಾರತ್ನ. ನನಗೆ 70 ವರ್ಷ.
ನಾವು ಮೊದಲು ಅದೇ ಒಟ್ಟು ಕುಟುಂಬದಲ್ಲಿದ್ದು. ಒಟ್ಟು ಕುಟುಂಬದಲ್ಲಿದ್ದಾಗ ನಮ್ಮ ಕುಟುಂಬ ಸದಸ್ಯರ ಸೇವೆ ಮತ್ತು ನನ್ನ ಪತಿ ಸೇವೆ ಇದರಲ್ಲೇ ನನಗೆ ಕಾಲ ಕಳೆದು ಹೋಗ್ತಿತ್ತು. ಹೊರಗನ ವಿಹಾರ ಇರಲಿಲ್ಲ, ಎಲ್ಲೂ ಹೋಗೋಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಈಗ 4 ವರ್ಷದಲ್ಲಿ ನಮ್ಮ ಯಜಮಾನರು ಸ್ವರ್ಗಸ್ಥರಾದರು. ಆವಾಗಿನಿಂದ ಇವನೊಬ್ಬನೇ ಮಗ, ಹಾಗಾಗಿ ನನ್ನ ಸಂಪೂರ್ಣ ಜವಾಬ್ದಾರಿ ಇವನ ಮೇಲೆ ಬಿಟ್ಟಿದೆ. ಇನ್ನು ಹೆಣ್ಮಕ್ಳು ಗಂಡು ಯಾರೂ ಇಲ್ಲ, ಒಬ್ಬನೇ. ಆದ್ದರಿಂದ ಅವನ ಮೇಲೆ ಜವಾಬ್ದಾರಿ ಬಿಟ್ಟಿದೆ. ಅವಾಗಿನಿಂದಲೂ ನನ್ನ 24 ಗಂಟೆನೂ ನನ್ನ ಜೊತೆಲೇ ಇದ್ದುಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಬೆಂಗಳೂರಲ್ಲಿ ಕೆಲಸದಲ್ಲಿದ್ದ, ಹಾಗಾಗಿ ಅವನ ಜೊತೆಲೇ ನನ್ನನ್ನು ಇಟ್ಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಒಂದು ದಿವಸ ಮಾತನ್ನ ಮಧ್ಯದಲ್ಲಿ ಇಬ್ಬರು ಮಾತಾಡ್ತಿದ್ದಾಗ, ನೀನು ಬೇಲೂರು ಹಳೇಬೀಡು ಏನಾರು ನೋಡಿದೀಯಮ್ಮ, ಇಲ್ಲ ಇನ್ನೇನೇನಾರು ನೋಡಿದೀಯಾ ಅಂತ ಕೇಳ್ದ. ಇಲ್ಲ ಕಣಪ್ಪ, ನಾನೇನು ನೋಡಿಲ್ಲ, ಬೇಲೂರು ಹಳೇಬೀಡು ನೋಡಿಲ್ಲ ಅಂತ ಹೇಳಿದೆ. ಆಗ ಅವನು ಸ್ವಲ್ಪ ತುಂಬ ಬೇಜಾರಾಯಿತು. ತಾನೆಲ್ಲ ನೋಡಿದ್ನಲ್ಲ, ನಮ್ಮಮ್ಮ ಏನೂ ನೋಡಿಲ್ಲ, ತಡಿ ನಿನಗೆ ಬೇಲೂರು ಹಳೇಬೀಡು ಒಂದೇ ಏನೋ, ಇಡೀ ಭಾರತ ದೇಶದ ತೋರಿಸ್ತೀನಿ ಸುಮ್ಮನೆ ಅಂತ ಒಂದು ಸಂಕಲ್ಪ ಮಾಡ್ದ. ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಹೆಸರಿಟ್ಟು ಅದಕ್ಕೆ ಶೀರ್ಷಿಕೆ ಅದು ಇಟ್ಬಿಟ್ಟು ನಾವು ಗಾಡೀಲಿ ಹೋಗೋಣ ಅಂದ್ಬಿಟ್ಟು ಪ್ರಯತ್ನ ಪಟ್ಟು ಗಾಡೀಲಿ ಹೋಗೋಕ್ಕೆಲ್ಲ ತಯಾರಿನೂ ಮಾಡ್ತೀವಿ. ಗಾಡೀಲಿ ಹೋಗೋದು ಅಂದರೆ ಅದ್ರ ತುಂಬ ಅನುಕೂಲ ಆಗಿದೆ ನಮಗೆ ಗಾಡಿ. ಈಗ ಅವನು ಹೇಳ್ದೆ ನೋಡಿ, ನಮಗೆ ಡೋರ್ ಟು ಡೋರು, ಇಲ್ಲಿ ಹತ್ತುತ್ತೀವಿ, ಇಲ್ಲಿ ಇಳಿತೀವಿ, ಲಗೇಜ್ ಹೊರ ತಂಟೆ ಇಲ್ಲ. ನಮ್ಮ ಪಾಡ ನಾವು ಗಾಡಿಯಲ್ಲಿ ನಿಂತ್ಕೋತೀವಿ, ನಮ್ಮ ಪಾಡ ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿಕೊಳ್ಳೋದು, ಯಾವುದೇ ಜಾಗ ಆದರೂ ಅಷ್ಟೇ. ಆ ಗಾಡೀಲಿ ಸಾಮಾನು ಇರುತ್ತೆ, ನಮ್ಮ ಪಾಡ ನಾವು ಹೋಗಿ ನೋಡ್ತೀವಿ. ಆ ಗಾಡೀಲಿ ಹೋಗಿ ಇದರಿಂದ ನಾವು ನೋಡಿ 7 ರಾಜ್ಯದಲ್ಲಿ ಪ್ರತಿಯೊಂದು ಜಾಗನೂ ನೋಡಿದ್ದೀವಿ. ಬಸ್ಸು ಕಾರೆಲ್ಲ ಇದು ಆ ಥರ ಆಗ್ತಿರಲಿಲ್ಲ, ನಿರ್ದಿಷ್ಟವಾದ ಒಂದು ಜಾಗ ನೋಡ್ಕೊಂಡು ಬರಬೇಕಾಗೋದು. ಗಾಡಿ ಆದ್ದರಿಂದ ಒಂದು ಸಣ್ಣ ಹಳ್ಳಿ, ಸಣ್ಣ ದೇವಸ್ಥಾನ, ದೊಡ್ಡೂರು, ಸಣ್ಣೂರು, ಸಣ್ಣ ಒಂದು ಹಳ್ಳಿ, ಪ್ರತಿಯೊಂದು ದೇವಸ್ಥಾನ ಕೂಡ ನೋಡಿದ್ದೀವಿ. ನಮ್ಗೆ ಹೇಳೋಕೆ ಮರೆತೋಗ್ತಾ ಇದೆ, ಆ ಥರ ಅಷ್ಟು ನೋಡಿದ್ದೀವಿ. ಅದೊಂದು ಉಪಯೋಗ ಆಗಿದೆ. ಗಾಡೀಲಿ ಹೋದ್ರಿಂದ ನಮಗೆ ಎಲ್ಲನೂ ನೋಡೋಕ್ಕೆ ಅವಕಾಶ. ಆಮೇಲೆ ನಮ್ಮ ಕುಟುಂಬದಲ್ಲಿದ್ದಾಗ ನಮ್ಮ ಮಗನ ನಾವು ಹೆಚ್ಚಿಗೆ ಓದ್ಸೋಕ್ಕೆ ಆಗಲಿಲ್ಲ, ಯಾಕಂದರೆ ಕುಟುಂಬದ ತೊಂದರೆ ಇತ್ತಲ್ಲ, ಸಂಪಾದನೆ ಒಬ್ಬರದು, ಜನ ಜಾಸ್ತಿ. ಹೀಗಾಗಿ ಆದರೂ PUC ವರೆಗೆ ಓದಿದ್ದಾನೆ ಅವನು. ಮುಂದೆ ಹೆಚ್ಚಿಗೆ ಓದಿಸೋಕ್ಕಾಗಲಿಲ್ಲ. ಅವನೇ ನಮ್ಮನ್ನು ದೂಷಣೆನೂ ಮಾಡಿಲ್ಲ, ನೀವೇನು ಓದಿಸಿದ್ದೀರಾ ಬಿಟ್ಟಿದ್ದೀರಾ ಅಂತ. ಹೆತ್ತ ತಂದೆ ತಾಯಿಗಳ ಸೇವೆ ಮಾಡೋದು ಒಂದು ಭಾಗ್ಯ, ಅದು ಮಕ್ಕಳ ಕರ್ತವ್ಯ. ಯಾಕೆಂದರೆ ತಾಯಿ ತಂದೆ ಋಣ ತೀರಿಸೋದು 7 ಜನ್ಮಕ್ಕೂ ಆಗಲ್ಲ, ಎಷ್ಟೇ ಮಾಡಿದ್ರು ಋಣ ತೀರಲ್ಲ. ಆದರ್ಶ ಅವನು ತಿಳ್ಕೊಂಡು ಈಗ ತಂದೆ ಇಲ್ಲ, ನನ್ನ ಸೇವೆ ಮಾಡಿಕೊಂಡು ನೆತ್ತ ತಾಯಿ ಋಣ ತೀರಿಸ್ಬೇಕು ಅಂತ ಮುಂದಾಗಿದ್ದಾನೆ. ಆಮೇಲೆ ಎಲ್ಲನೂ ತೋರಿಸಿ ಈಗ ನನಗೇನು ಬೇಕು ಬೇಡ, ನನ್ನ ಮನಸ್ಸಲ್ಲಿರೋದು ಸಹ ಕಂಡಿಡ್ಕೋತಾನೆ ಅವನು. ಪ್ರತಿಯೊಂದು ಕೆಲಸನೂ ಅವ್ನು ಮಾಡಿ ನನಗೆ ಊಟ ಹಾಕಿ, ನನಗೆ ಮೊದಲು ಬಡಿಸಿ ತಾನು ಆಮೇಲೆ ಊಟ ಮಾಡ್ತಾನೆ. ಅಡುಗೆ, ನನ್ನ ಬಟ್ಟೆ ಒಗೆಯೋದು, ಪ್ರತಿಯೊಂದರಲ್ಲೂ ಭಾಗಿಯಾಗಿ ನನ್ನನ್ನು ಅಷ್ಟು ವೃದ್ಧಾಪ್ಯದಲ್ಲಿ ಏನೋ ಸುಖ ಮಕ್ಕಳಿಂದ ಸಿಗಬೇಕೋ ಗಂಡು ಮಕ್ಕಳಿಂದ, ಅದು ಅವನಿಂದ ನನಗೆ ಸುಖ ಸಿಕ್ಕಿದೆ. ತುಂಬ ಹೆಮ್ಮೆನೂ ಇದೆ. ಅವನ ಕಾರ್ಯದಲ್ಲಿ ನನಗೆ ತುಂಬ ಹೆಮ್ಮೆ ಇದೆ. ಇಂಥ ಮಗ ನನಗೆ ಪಡ್ಕೊಂಡಿರೋದು ನನಗೆ ಸೌಭಾಗ್ಯ ಅಂತ ತುಂಬ ಹೆಮ್ಮೆ ನನಗೆ. ಆಮೇಲೆ ಮತ್ತೆ ಇನ್ನೇನು ಇದು, ಈಗ ವೃದ್ಧಾಪ್ಯದಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ, ಮಕ್ಕಳುಗಳು ಸ್ವಲ್ಪ ಅವ್ರವ್ರ ಸಂಸಾರ ಜವಾಬ್ದಾರಿ ಇರ್ತಲ್ಲ, ಹಾಗಾಗಿ ತಂದೆ ತಾಯಿನ ನೋಡಲ್ಲ ಜಾಸ್ತಿ, ಇಲ್ಲ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ, ಇಲ್ಲ ಮನೆಯಲ್ಲೇ ಇದ್ದರೂ ಒಂದು ಅನಾದರ ತಿರಸ್ಕಾರ ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡೋ ಸನ್ನಿವೇಶ ಕಾಲದಲ್ಲಿ ಈಗ ಈ ಥರ ನೋಡಿ, ತನ್ನ ಸ್ವಾರ್ಥ ಬಿಟ್ಟವನು ಒಳ್ಳೆ ಕೆಲಸದಲ್ಲಿದ್ದ ಬೆಂಗಳೂರಲ್ಲಿ, ಆ ಕೆಲಸನ ತೊರೆದಿದ್ದಾನೆ ನನಗೋಸ್ಕರ, ತಾಯಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ. ಈ ಥರ ನಿಸ್ವಾರ್ಥ ಸೇವೆನ ಮಾಡ್ತಾ ಇದ್ದಾನೆ. ಇದು ನನಗೆ ಹೆಮ್ಮೆ, ತುಂಬ ಹೆಮ್ಮೆ ಆಗಿದೆ. ಇಂಥ ಮಗ ಇರೋದು ತುಂಬ ಹೆಮ್ಮೆ ನನಗೆ. ಪ್ರತಿಯೊಂದು ಜಾಗನೂ ತೋರಿಸಿದ್ದಾನೆ ಅಂತ ನೋಡಿಲ್ಲ ಅನ್ನುವಾಗಿಲ್ಲ. ನಾವು ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲ ತೋರಿಸ್ತಿದ್ದಾನೆ, ಅದು ಎಲ್ಲ ನೋಡಿ. ಮಗನ ಸಾಹಸ ಪ್ರವೃತ್ತಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಚೂಡಾರತ್ನ ತನ್ನ ಎಲ್ಲ ಆಸೆಯನ್ನ ತನ್ನ ಪತಿಗೆ ಪೂರೈಸಿಲ್ಲ. ಆದರೆ ನನ್ನ ಮಗ ಅವೆಲ್ಲವನ್ನ ಪೂರೈಸ್ತಾ ಇರುವುದು ಪೂರ್ವ ಜನ್ಮದ ಪುಣ್ಯ. ಈ ತೆರನಾದ ಮಗ ಎಲ್ಲರಿಗೂ ಸಿಗಲಿ ಎನ್ನುತ್ತಾರೆ. ತಂದೆ ತಾಯಿ ಮನೆಯಲ್ಲಿದ್ದರೆ ಮಕ್ಕಳು ನೋಡಿಕೊಳ್ಳುವುದು ಇರಲಿ, ಮಾತನಾಡಿಸುವುದೇ ಕಷ್ಟವಿರುವ ಇಂದಿನ ಸ್ಥಿತಿಯಲ್ಲಿ ಇಂತಹ ಸೇವಾ ಮನೋಭಾವವುಳ್ಳವರ ಸಂಖ್ಯೆ 100 ಮಾಡಿಕೊಳ್ಳಲಿ ಎಂದು ಆಶಿಸುತ್ತಾ ಈ ವಿಶೇಷ ಸಂಚಿಕೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇವೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ V4 ನ್ಯೂಸ್. ನಮಸ್ಕಾರ.